ಸಾರ್ವಜನಿಕ ರಸ್ತೆಯಲ್ಲಿ ಅನಧಿಕೃತವಾಗಿ ಸಾಗುವ ಬೃಹತ್ ಗಾತ್ರದ ಅದಿರು ಲಾರಿಗಳ ವಿರುದ್ಧ ನಿಡ್ಡೋಡಿಯ ಬಂಗೇರ ಪದವಿನಲ್ಲಿ ಶುಕ್ರವಾರ ಗ್ರಾಮಸ್ಥರಿಂದ ತೀವ್ರ ಪ್ರತಿಭಟನೆ ನಡೆಯಿತು. ತೆಂಕಮಿಜಾರು ವ್ಯಾಪ್ತಿಯಲ್ಲಿ ಅದಿರು ಗಣಿಗಾರಿಕೆ ನಡೆಯುತ್ತಿದ್ದು, ಅಲ್ಲಿಂದ ಕಲ್ಲಮುಣ್ಕೂರು ವ್ಯಾಪ್ತಿಯ ಬಂಗೇರ ಪದವು ಕೊಲತರು ಪದವು ಮೂಲಕ ಬಂದು ಮೂಡಬಿದ್ರೆಯ ಮೂಲಕ ಸಾಗುತ್ತಿದೆ. ಇದನ್ನು ವಿರೋಧಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಈಶ್ವರ್ ಕಟೀಲ್ ಅವರು ಮಾತನಾಡಿ, ತೆಂಕಮಿಜಾರಿನಲ್ಲಿ ನಡೆಯುವ ಗಣಿಗಾರಿಕೆಯ ಅದಿರನ್ನ ಬಂಗೇರ ಪದವು ಮೂಲಕ ಅಕ್ರಮವಾಗಿ ಸಾಗಿಸುತ್ತಿದ್ದಾರೆ. ಅಧಿಕ ಭಾರದ 22 ಚಕ್ರದ ವಾಹನಗಳು ಈ ರಸ್ತೆಯ ಮೂಲಕ ಸಾಗುತ್ತಿದ್ದು, ದಿನವೊಂದಕ್ಕೆ 100ಕ್ಕಿಂತ ಅಧಿಕ ಲೋಡ್ ಅದಿರು ಸಾಗಾಟ ನಡೆಯುತ್ತಿದೆ. ಈ ಕಾರಣ ರಸ್ತೆ ಸಂಪೂರ್ಣ ಹದಗೆಡುತ್ತಿದೆ. ಈ ಬಗ್ಗೆ ಈ ಹಿಂದೆಯೇ ಸಂಬಂಧಪಟ್ಟ ಇಲಾಖೆಗಳಿಗೆ ಮಾಹಿತಿ ನೀಡಲಾಗಿದೆ. ಈ ರಸ್ತೆಯ ಮೂಲಕ ಸಾಗಾಟ ನಡೆಸಬಾರದೆಂಬ ಸೂಚನೆ ಇಲಾಖೆ ಮಾಹಿತಿ ನೀಡಿದೆ. ಅಕ್ರಮವಾಗಿ ರಾತ್ರಿ ಹಗಲೆನ್ನದೇ ಲಾರಿಗಳು ಸಂಚರಿಸುತ್ತಿದೆ. ಇದರಿಂದ ಸ್ಥಳೀಯರಿಗೆ ತುಂಬಾ ತೊಂದರೆಯಾಗುವುದು ಮಾತ್ರವಲ್ಲ, ಅಧಿಕ ಸಾಮರ್ಥ್ಯದ ಲಾರಿಗಳ ಓಡಾಟದಿಂದ ಶೀಘ್ರದಲ್ಲೇ ರಸ್ತೆ ಮತ್ತಷ್ಟು ಹದಗೆಡಲಿದೆ ಎಂದರು. ಸಾಂಕೇತಿಕವಾಗಿ ಇವತ್ತು ಇವರು ಸಚಿನ್ ಹೇಳಿದಾಗೆ ನಮ್ಮ ಪೊಲೀಸ್ ಇಲಾಖೆ ನಾವು ಇಲ್ಲಿದ್ದೀರಿ, ನೀವು ಸಣ್ಣದನ್ನ ವೆಹಿಕಲ್ ನಾವು ಹೆಲ್ಮೆಟ್ ಇಲ್ಲದಿರು ನಿಲ್ಲಿಸ್ತೀರಿ, ಮತ್ತೆ ಬೇರೆ ಬೇರೆ ಏನು ಕಾನೂನು ಇದೆ ಇಲ್ಲಿ ನಿಲ್ಲಿಸ್ತೀರಿ. ಈಗ ಅಷ್ಟು ದೊಡ್ಡ ಘನವಾದ ಈ ರೋಡಲ್ಲಿ ಹೋಗಿ ನೀವೇ ಯಾಕೆ ನಿಲ್ಲಿಸಿದ್ರಿ ಅಂತ ಇದು ಸಮಸ್ಯೆ. ಇದು ಯಾಕೆ ನಿಮ್ಮ ಕರ್ತವ್ಯವನ್ನು ನೀವೇ ಯಾಕೆ ಮಾಡ್ತಿಲ್ಲ? ಮಾಡಬೇಕಲ್ಲ ನೀವು. ಏನಾದ್ರು ಆಕ್ಸಿಡೆಂಟ್ ಆದರೆ ಬರ್ತದೆ ಟಿವಿಯಲ್ಲಿ, ಆ ದೊಡ್ಡ ವೆಹಿಕಲ್ ಅಂತಂದರೆ ಏನು ಮಾಡ್ತಿದ್ದಾರೆ ಅಂತ ಬರ್ತದೆ. ಅದಕ್ಕಿಂತ ಮುಂಚೆ ನೀವು ನಿಲ್ಲಿಸಬೇಕಲ್ಲ. ಒಂದು 3 ರೋಡ್ ನಾವು ಹೋಗ್ತೀವಿ, ನೋಡಿ ರೋಡ್ ನೋಡಿ ಮಣ್ಣು ತುಂಬ ಹೋಗ್ಲಿಕ್ಕೆ ಆಗುದಿಲ್ಲ. ಅಷ್ಟೇ ಮಣ್ಣು ತುಂಬ 3 ಗಾಡಿ. ಕಲ್ಲಮುಣ್ಕೂರು ಪಂಚಾಯತ್ ಸದಸ್ಯ ಕೇಶವ ಸಂಗಮ್ ಅವರು ಮಾತನಾಡಿ, ಈ ಗಣಿಗಾರಿಕೆ ಕಲ್ಲಮುಣ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಯುತ್ತಿಲ್ಲ, ತೆಂಕಮಿಜಾರಿನಲ್ಲಿ ನಡೆಯುವ ಗಣಿಗಾರಿಕೆಯಾಗಿದೆ. ಆದರೆ ಕಲ್ಲಮುಣ್ಕೂರು ಪಂಚಾಯತ್ ವ್ಯಾಪ್ತಿಯ ಮೂಲಕ ಲಾರಿಗಳ ಅಕ್ರಮ ಓಡಾಟದಿಂದ ರಸ್ತೆ ಹದಗೆಡುತ್ತಿದೆ. ಇದನ್ನು ನಾವು ವಿರೋಧಿಸುತ್ತೇವೆ ಎಂದರು. ತೆಂಕಮಿಜಾರು ಡಾಪಿನ ಗಣಿಗಾರಿಕೆನ ನಮ್ಮ ಗಾಡಿನ ಕಲ್ಲಗ್ರಾಮ ಪಂಚಾಯತ್ ಪೋಯಿನಿಡ್ದಾರೆ ಈ ಸಮಸ್ಯೆ ಒಂದು ಎಂಕುಲು ಬಲವಾದ ಖಂಡಿಸವ ದೇಗಮಂಡ ನಮ್ಮ ಗ್ರಾಮದ ಆಪಿನ ಜನಕ್ಲಿಗೆ ಒಂದು ತಪ್ಪು ಮಾಹಿತಿ ಉಂಟು. ಕಲ್ಲಮುರು ಗ್ರಾಮ ಪಂಚಾಯತ್ ವ್ಯಾಪ್ತಿದೆ ಅದು ಕಲ್ಲಮುರು ಪಂಚಾಯತ್ ಮನ್ಪಂದಗುಲ್ದೇರಿಂದು ಎಂಗಳು ಖಂಡಿತವಾದ ಮನ್ಪಂದಗುಲ್ ನಿಜ ಎಂಗಳು ಐಕ್ ಬೋಟ್ನ ನಿರ್ಣಯ ಮಾಡಿದ್ರೆ ನೀರೇ ಕಣಪುಂಡ ಮೂಲು ಸ್ಪಷ್ಟವಾದ ಡಿಸಿ ಒಂದು ಆರ್ಡರ್ ಬೈತದೆ. ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿದೆ ಇವೇ ಮೈಸ ಗಣಿಗಾರಿಕೆ ಗಾಡಿ ಕೋರೆ ಬಲ್ಲಿಯನ್ನು ಉಂಟು ಆಂಡಲ ಪುನೇನು ಈ ಪೊಲೀಸ್ ಇಲಾಖೆ ಅವೇನು ಎನ್ನೆಲ್ಲ ಕೊಟ್ಟು ನಿರ್ಲಕ್ಷ್ಯ ವಹಿಸೋದು ಇದನ್ನ ಖಂಡಿತವಾದ ಒಂಜಿ ಡಿಸಿನ ಆರ್ಡರ್ನ ಪಾಲನೆ ಮಲ್ಪಂಚನೆ ಬೇಲೆ. ಪಂಚಾಯತ್ನ ಮಾಜಿ ಸದಸ್ಯ ರಾಮಗೌಡ ಮಾತನಾಡಿ, ಘನಗಾತ್ರದ ಲಾರಿಗಳು ಬೇರೆ ವಾಹನಗಳಿಗೆ ದಾರಿ ಬಿಡದೆ ಓಡಾಟ ನಡೆಸುತ್ತಿದೆ. ಇದರಿಂದ ಲಘು ಗಾತ್ರದ ವಾಹನಗಳಿಗೆ ತೊಂದರೆಯಾಗುತ್ತಿದೆ ಎಂದರು. ರಡ್ಡು ಗ್ರಾಮಗೋಸ್ಕರ ಎಂಕಲು ಒಲ್ತೊಳ್ತು ವಾವ ಸರ್ಕಾರ ಬಂದಾಗಲ್ಲ ಎಂಕಲು ಈ ಅನುದಾನಕ್ಕಂತ ಈ ರಸ್ತೆನ ಬರ್ತಾ ಇರಮಂದ ಉಂದೇನು ಹಾಕಲು ಖಾಲಿ ಒಂಜಿ ತಿಂಗಳು ಪೊಡಿ ಮಲ್ಪೇರು ಆಕಲ್ನ ದಿನಕ್ಕೂ 10 ಎಲ್ಪ ಗಾಡಿಲು ಈ ಜಾಗಡು ಪಾಸ್ ಹಾಕೊಂಡು ಅಂಚಾದ ಎಂಕಲ್ನ ಊರ ಮಾತ ರಡ್ಡು ಗ್ರಾಮದಕ್ಕಲ್ಲ ನಿಡ್ಡೋಡಿ ಕಲ್ಲಮುಣ್ಕೂರು ರಡ್ಡು ಗ್ರಾಮ ಮಂಡಲ ಒಂಜಿ ಪಂಚಾಯತ್ ವ್ಯಾಪ್ತಿ ಬರ್ಕೊಂಡು ರಡ್ಡು ಗ್ರಾಮದಕ್ಕಲ್ಲ ಸೇರಿದು ಇನಿ ಸುರುತ್ತ ಒಂಜಿ ಎಂಕಲು ಪ್ರತಿಭಟನೆ ಪ್ರಾರಂಭ ಬಂದ ಪರ್ಮಿಟ್ ಇತ್ತು ನನ್ನ ಇನ್ನು ಗಾಡಿ ಉಂಟಾ ಇರಬೇಕು ಕೂಡ ಇನ್ನು ಗಾಡಿ ತಂದೊಲೆ ತಗೊಳ್ಬೋದು ಐದೊಲಿತೆ ಮೇಲ್ಸ್ ಒಂದು ವಾದ ಮುಕುಲ್ ಇಲಾಖೆ ನಕಲೆ ಬಂದ್ಬಿಟ್ಟು ನಕುಲ್ ಇಲಾಖೆ ಮುಕಲೆ ಬಂದ್ಬಿಟ್ಟು ಗಣಿ ಇಲಾಖೆ ಬಂದ್ಪೇರು ಬಂದಾಗ ಎಂಕಲೆ ಬಂದ್ಪೇರು ತಹಶೀಲ್ದಾರ್ ಐಕ್ ನಿಮಗೆ ಮನವಿ ಕೊಡಲಿ ತಹಶೀಲ್ದಾರ್ ಎನ್ಒಸಿ ಕ್ಯಾನ್ಸಲ್ ಮಾಡ್ತಾನೆ ಆಟೋಮೆಟಿಕ್ ಉಂಟು ಅಲ್ಲ ತಹಶೀಲ್ದಾರ್ ವೈದ್ಯ ಗಣಿ ಇಲಾಖೆ ಬಂದಾಗ. ಪ್ರಶಾಂತ್ ಶೆಟ್ಟಿ, ಮೂಡಿಬಿದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂದೇಶ್ ಇವರಿಗೆ ಗ್ರಾಮಸ್ಥರು ಮನವಿ ಸಲ್ಲಿಸಿದರು. ಸತೀಶ್ ಕಲ್ಲಮುಣ್ಕೂರು, ಸುಧಾಕರ ಪೂಜಾರಿ ಮೇಲ್ವಟ್ಟು ಪ್ರತಿಭಟನೆಯಲ್ಲಿ ಮಾತನಾಡಿದರು. ಈ ಸಂದರ್ಭ ಕಲ್ಲಮುಣ್ಕೂರು ಪಂಚಾಯತ್ ಅಧ್ಯಕ್ಷ ಪ್ರೇಮ ಶೆಟ್ಟಿ, ಸದಸ್ಯರಾದ ಜನಾರ್ದನ ಗೌಡ, ಗಿರೀಶ್ ಪೂಜಾರಿ, ವಸಂತ ನಾಯಕ್, ಕಲ್ಯಾಣಿ, ಲೀಲಾ, ಸಂತೋಷ್ ಪಡೀಲ್ ಮತ್ತಿತರರು ಉಪಸ್ಥಿತರಿದ್ದರು.